ಬಿಳಿ ಸೀರೆ ಅಥವಾ ಬಟ್ಟೆ, ಸಾತ್ವಿಕ ಊಟ, ಆಜನ್ಮ ಬ್ರಹ್ಮಚಾರ್ಯ ಪಾಲನೆ. ಹೌದು, ಇದೆಲ್ಲವೂ ಪಾಲನೆ ಮಾಡುವವರಿಗೆ ಬ್ರಹ್ಮಕುಮಾರಿ ಅಂತ ಕರೆಯುತ್ತಾರೆ. ಅಂದರೆ ಬ್ರಹ್ಮನ ಪುತ್ರಿಯರು ಎಂದರ್ಥ. ಈ ರೀತಿ ಬ್ರಹ್ಮಪುತ್ರಿಯಾಗಲು ಅಂದರೆ ಬ್ರಹ್ಮಕುಮಾರಿಯಾಗಲು ಏನೆಲ್ಲ ಮಾಡಬೇಕಾಗುತ್ತದೆ, ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ಏನೆಲ್ಲ ನಡೆಯುತ್ತದೆ, ಈ ಎಲ್ಲ ಅಸಲಿ ಮಾಹಿತಿಯನ್ನು ನೀವು ತಿಳಿಯಬೇಕೆಂದರೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಬ್ರಹ್ಮಕುಮಾರಿ ಅಧಿಕೃತವಾಗಿ ಇವರನ್ನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿದ್ಯಾಲಯ ಎಂದು ಕರೆಯುತ್ತಾರೆ. ಇದು ಒಂದು ಜೀವನಕ್ಕೆ ಸಂಬಂಧಪಟ್ಟ ಆಂದೋಲನ. ಇದನ್ನು 1930ರ ದಶಕದಲ್ಲಿ ಈಗಿನ ಸಿಂಧ್ ಪ್ರಾಂತ್ಯದಲ್ಲಿರುವ ಅಂದರೆ ಪಾಕಿಸ್ತಾನದ ಹೈದರಾಬಾದ್ನಲ್ಲಿ ಈ ಒಂದು ಆಧ್ಯಾತ್ಮಿಕ ಚಳುವಳಿ ಹುಟ್ಟಿಕೊಂಡಿತ್ತು. ಇದು ದೇಹದಿಂದ ಆತ್ಮವನ್ನು ಗುರುತಿಸುವ ಒಂದು ಆಧ್ಯಾತ್ಮಿಕ ಚಳವಳಿಯಾಗಿದೆ. ಬ್ರಹ್ಮಕುಮಾರೀಸ್ ಅವರನ್ನ ದಿ ಡಾಟರ್ಸ್ ಆಫ್ ಬ್ರಹ್ಮ ಎಂದು ಕರೆಯುತ್ತಾರೆ. ಅಂದರೆ ಬ್ರಹ್ಮನ ಪುತ್ರಿಯರು ಎಂದರ್ಥ. ಬ್ರಹ್ಮಕುಮಾರಿಯಾಗಲು ಹಲವಾರು ಕಟ್ಟುನಿಟ್ಟಿನ ನಿಯಮಗಳನ್ನ ನೀವು ಪಾಲಿಸಬೇಕಾಗುತ್ತದೆ. ಸುಖ ಸುಮ್ಮನೆ ಬ್ರಹ್ಮಕುಮಾರಿಯಾಗಲು ಸಾಧ್ಯವಿಲ್ಲ. ಇದೊಂದು ಅತ್ಯಂತ ಕಟ್ಟುನಿಟ್ಟಿನ ಪಾಲನೆಯಾಗಿದೆ ಹಾಗೂ ಚಾಲನೆಯಾಗಿದೆ. ಬ್ರಹ್ಮಕುಮಾರಿ ಆದವರು ಪ್ರತಿನಿತ್ಯ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಏಳಬೇಕಾಗುತ್ತದೆ. ಅಂದರೆ ಬೆಳಿಗ್ಗೆ 3:30ರಿಂದ 4:00ವರೆಗೆ ಏಳಲೇಬೇಕು. ಪ್ರತಿದಿನ ಮುಂಜಾನೆ 4ರಿಂದ 4:45ರವರೆಗೆ ಧ್ಯಾನ, ಅಂದರೆ ಇದನ್ನ ಅವರು ಅಮೃತ ವೇಳೆ ಎಂದು ಕರೆಯುತ್ತಾರೆ. ಈ ಸಮಯದಲ್ಲಿ ನೀವು ನಿಮ್ಮಲ್ಲಿ ನೀವು ಬೆರೆತುಕೊಂಡು ಧ್ಯಾನವನ್ನ ಮಾಡಬೇಕಾಗುತ್ತದೆ. ಇದು ಅತ್ಯಂತ ಕಠಿಣ ವ್ಯಾಯಾಮವಾಗಿದೆ. ಇದರಲ್ಲಿ ನೀವು ಉಸಿರನ್ನ ಗಟ್ಟಿ ಹಿಡಿದು ಉಸಿರನ್ನ ಮೆಲ್ಲಗೆ ಬಿಡಬೇಕು. ಒಂದು ರೀತಿಯ ಪ್ರಾಣಾಯಾಮ ಎಂದು ಕೂಡ ನೀವು ಕರೆಯಬಹುದು. ಹೀಗೆ ಮಾಡುವುದರಿಂದ ನೀವು ನಿಮ್ಮ ಆತ್ಮದ ಜೊತೆ ಮಾತನಾಡಬಹುದು ಎನ್ನುವ ಒಂದು ಪ್ರಕ್ರಿಯೆ ಇದಾಗಿದೆ. ಮುಂಜಾನೆ ಶಾಂತ ಚಿತ್ತದಿಂದ ಈ ರೀತಿ ಮಾಡುವುದರಿಂದ ನೀವು ದಿನವೂ ಆ ದೇವರನ್ನ ನಿಮ್ಮ ಧ್ಯಾನದಲ್ಲಿ ಕಾಣಬಹುದು ಎಂದರ್ಥ. ಈ ಸಮಯದಲ್ಲಿ ನೀವು ಹಾಗೂ ನಿಮ್ಮ ಆತ್ಮದ ನಡುವೆ ಯಾರು ಕೂಡ ಬರುವುದಿಲ್ಲ. ನೇರವಾಗಿ ನೀವು ನಿಮ್ಮ ಆತ್ಮದ ಜೊತೆ ಮಾತನಾಡುವ ಅವಕಾಶ ಈ ಒಂದು ಧ್ಯಾನ ನಿಮಗೆ ಕಲ್ಪಿಸಿಕೊಡುತ್ತದೆ. ಹಾಗೆಯೇ ದೇವರನ್ನು ಕೂಡ ನೀವು ಆಲಿಸಬಹುದು ಎನ್ನುವ ಮಾತಿದೆ. ಒಮ್ಮೆ ನೀವು ಬ್ರಹ್ಮಕುಮಾರಿಯ ದೀಕ್ಷೆಯನ್ನು ಪಡೆದ ಮೇಲೆ ಯಾವುದೇ ಕಾರಣಕ್ಕೂ ಬೇರೆ ಬಣ್ಣದ ಬಟ್ಟೆಗಳನ್ನ ಹಾಕುವ ಹಾಗಿಲ್ಲ. ಕೇವಲ ಬಿಳಿ ಬಟ್ಟೆಗಳನ್ನ ಮಾತ್ರ ಧರಿಸಬೇಕಾಗುತ್ತದೆ. ಬಿಳಿ ಬಟ್ಟೆ ಅಂದರೆ ಪರಿಶುದ್ಧತೆಯ ಸಂಕೇತವಾಗಿದೆ. ಹೀಗೆ ಮಾಡುವುದರಿಂದ ನಿಮ್ಮ ಮನಸ್ಸು, ನಿಮ್ಮ ಆತ್ಮ, ನಿಮ್ಮ ಕಲ್ಪನೆಗಳು, ನಿಮ್ಮ ಪರಿಕಲ್ಪನೆಗಳು, ನಿಮ್ಮ ವಿಚಾರಗಳು ಎಲ್ಲವೂ ಪರಿಶುದ್ಧವಾಗಿರುತ್ತದೆ ಎಂದು ನಂಬಲಾಗಿದೆ. ಇದೇ ಕಾರಣ ಮೊದಲನೇದಾಗಿ ದೇಹವನ್ನ ನೀವು ಶುಭ್ರ ಬಟ್ಟೆಯಿಂದಲೇ ಆವರಿಸಿಕೊಳ್ಳಬೇಕು. ಬ್ರಹ್ಮಕುಮಾರಿಯಾದವರು ಯಾವುದೇ ಕಾರಣಕ್ಕೂ ಬೇರೆಯವರ ಬಗ್ಗೆ ಕೆಟ್ಟ ವಿಚಾರಗಳನ್ನ ಮಾತನಾಡುವುದಾಗಲಿ, ಯಾವುದೇ ಕೆಟ್ಟ ವಿಚಾರವನ್ನ ಮಾಡುವ ಹಾಗಿಲ್ಲ. ಹಾಗೂ ಯಾವುದೇ ಕೆಟ್ಟ ಅಭ್ಯಾಸ ಅಂದರೆ ಮದ್ಯಪಾನ ಮಾಡುವುದಾಗಲಿ, ತಂಬಾಕು ತಿನ್ನುವುದಾಗಲಿ, ಧೂಮ್ರಪಾನ ಮಾಡುವುದಾಗಲಿ, ಈ ರೀತಿಯ ದುಶ್ಚಟಗಳನ್ನ ಯಾವುದೇ ಸಂದರ್ಭದಲ್ಲಿಯೂ ಮಾಡುವ ಹಾಗಿಲ್ಲ. ಒಮ್ಮೆ ನೀವು ಬ್ರಹ್ಮಕುಮಾರಿಯಾದರೆ ಯಾವುದೇ ಜೀವನದ ಘಟ್ಟದಲ್ಲಿ ಯಾವತ್ತಿಗೂ ಬ್ರಹ್ಮಚರ್ಯವನ್ನ ಸಂಪೂರ್ಣವಾಗಿ ಆಚರಣೆ ಮಾಡಲೇಬೇಕು. ಬ್ರಹ್ಮಕುಮಾರಿಯಾಗಲು ಇಷ್ಟೇ ವಯಸ್ಸು ಬೇಕೆಂದು ಯಾವುದೇ ಕಟ್ಟುನಿಟ್ಟಾದ ನಿರ್ಬಂಧಗಳಿಲ್ಲ. ನೀವು ಜೀವನದ ಯಾವುದೇ ಒಂದು ಘಟ್ಟದಲ್ಲಿ, ಯಾವುದೇ ಒಂದು ಸಂದರ್ಭದಲ್ಲಿ ಬ್ರಹ್ಮಕುಮಾರಿ ಆಗಬಹುದು. ಮದುವೆಗೆ ಮೊದಲು, ಮದುವೆಯ ನಂತರ ಕೂಡ ನೀವು ಬ್ರಹ್ಮಕುಮಾರಿ ಆಗಬಹುದು. ಅಂದರೆ ಮದುವೆಯ ನಂತರ ಎಲ್ಲವನ್ನ ತ್ಯಜಿಸಿ ನೀವು ಬ್ರಹ್ಮಕುಮಾರಿಯಾಗಲು ಕೂಡ ಇಲ್ಲಿ ವ್ಯವಸ್ಥೆ ಇದೆ. ಬ್ರಹ್ಮಕುಮಾರಿ ಆದ ಮೇಲೆ ಯಾವುದೇ ಕಾರಣಕ್ಕೂ ನೀವು ಸಾತ್ವಿಕ ಸಸ್ಯಾಹಾರ ಊಟವನ್ನೇ ಮಾಡಬೇಕು. ಯಾವುದೇ ಸಂದರ್ಭದಲ್ಲಿ ಮೊಟ್ಟೆಯಾಗಲಿ, ಕೋಳಿಯಾಗಲಿ ಅಥವಾ ಇನ್ನಿತರ ಯಾವುದೇ ಮಾಂಸದ ಪದಾರ್ಥಗಳನ್ನ ತಿನ್ನುವ ಹಾಗಿಲ್ಲ. ಸಾತ್ವಿಕ ಸಸ್ಯಾಹಾರ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ ಕೂಡ ತಿನ್ನುವ ಹಾಗಿಲ್ಲ. ಬ್ರಹ್ಮಕುಮಾರಿ ಆದವರು ಹೆಚ್ಚಾಗಿ ಹಾಲನ್ನೇ ಸೇವಿಸುತ್ತಾರೆ ಹಾಗೂ ಹಲವಾರು ಸಂದರ್ಭಗಳಲ್ಲಿ ಅವರು ಉಪವಾಸವನ್ನು ಕೂಡ ಕೈಗೊಳ್ಳುತ್ತಾರೆ.
ಬ್ರಹ್ಮಕುಮಾರಿಯಾದವರು ಸಮಾಜವನ್ನ ಯಾವಾಗಲೂ ಒಳ್ಳೆಯ ರೀತಿಯಿಂದ ಕಾಣಬೇಕು. ಯಾರೇ ಏನೇ ಬೈದರೂ, ನಿಮ್ಮ ಜೊತೆ ಕೆಟ್ಟದಾಗಿ ನಡೆದುಕೊಂಡರೂ ನೀವು ಅವರನ್ನ ಪ್ರೀತಿಯಿಂದ ಮಾತನಾಡಿಸಿ ಅಂತಹ ಸಂದರ್ಭದಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಬೇಕು. ನೀವು ಜಗತ್ತಿನಲ್ಲಿ ಶಾಂತದೂತರಾಗಿ ಈ ಜಗತ್ತನ್ನ ಒಳ್ಳೆಯ ಮಾರ್ಗದತ್ತ ನಡೆದುಕೊಂಡು ಹೋಗಬೇಕೆನ್ನುವುದು ಈ ಆಂದೋಲನದ ಧ್ಯೇಯವಾಗಿದೆ. ಇದರ ಸಂಸ್ಥಾಪಕರಾದಂತಹ ದಾದಾ ಲೇಖರಾಜ್ ಈಗಿನ ಪಾಕಿಸ್ತಾನದಲ್ಲಿ ಒಬ್ಬ ಶಾಲಾ ಶಿಕ್ಷಕರ ಮಗನಾಗಿದ್ದರು. ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿದ್ದರು. ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮದಿಂದ ಅವರು ಅಂದಿನ ಬ್ರಿಟಿಷ್ ಕಾಲದಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದರು. ಇಷ್ಟೆಲ್ಲ ದುಡ್ಡಿದ್ದರು. ಅವರು ತಮ್ಮ 60ನೇ ವಯಸ್ಸಿಗೆ ಬಂದಾಗ ಅವರಿಗೆ ಒಂದು ಜೀವನದಲ್ಲಿ ಜಾಗೃತಿ ಮೂಡುತ್ತದೆ, ಅಂದರೆ ಎನ್ಲೈಟ್ಮೆಂಟ್ ಆಗುತ್ತದೆ. ಇದೇ ಕಾರಣ ಅವರು ತಮ್ಮ ಎಲ್ಲ ಬಿಸ್ನೆಸ್ ಅನ್ನ, ತಮ್ಮ ಮನೆಯನ್ನ ಬಿಟ್ಟು 1937ರಲ್ಲಿ ಓಂ ಮಂಡಳಿಯನ್ನ ಪ್ರಾರಂಭಿಸುತ್ತಾರೆ. ಅಂದ್ರೆ ಈಗಿನ ಹೈದರಾಬಾದ್, ಅಂದ್ರೆ ಪಾಕಿಸ್ತಾನದ ಸಿಂಧ್ ಪ್ರಾಂತದಲ್ಲಿರುವ ಹೈದರಾಬಾದ್ನಲ್ಲಿ ಈ ಒಂದು ಆಂದೋಲನ ಪ್ರಾರಂಭವಾಗುತ್ತದೆ. ಮುಂದೆ ಇದೇ ಕಾರಣ ಅವರನ್ನ ಓಂ ಬಾಬಾ ಎಂದು ಕೂಡ ಕರೆಯಲಾಗುತ್ತದೆ. ಪ್ರಾರಂಭದಲ್ಲಿ ಅವರು ಅನೇಕ ರೀತಿಯ ಆಧ್ಯಾತ್ಮಿಕ ವಿಷಯ ಕುರಿತು ಸತ್ಸಂಗ, ಅಂದರೆ ಪ್ರವಚನವನ್ನ ಕೂಡ ಮಾಡುತ್ತಿದ್ದರು. ಹೀಗೆ ಅಲ್ಲಿ ನೂರಾರು ಸಾವಿರಾರು ಜನರು ಇವರ ಸತ್ಸಂಗವನ್ನ ಕೇಳಲು ಬರುತ್ತಿದ್ದರು. ಹೀಗೆ ಪಶ್ಚಿಮ ಭಾರತದಲ್ಲಿ ಓಂ ಬಾಬಾ ತುಂಬಾನೇ ಹೆಸರನ್ನು ಪಡೆಯುತ್ತಾರೆ. ಓಂ ಅನ್ನ ಜಪಿಸುವುದರಿಂದ ನೀವು ನಿಮ್ಮ ಆತ್ಮದ ಜೊತೆ ಮಾತನಾಡಬಹುದು ಎನ್ನುವುದು ಅವರ ಒಂದು ಸಂದೇಶವಾಗಿತ್ತು. 1947ರಲ್ಲಿ ಭಾರತ ಹಾಗೂ ಪಾಕಿಸ್ತಾನ ವಿಭಜನೆ ಆದಾಗ ಅಂದಿನ ಪಾಕಿಸ್ತಾನದಿಂದ ಓಂ ಮಂಡಳಿ 1950ರಲ್ಲಿ ಭಾರತದ ರಾಜಸ್ಥಾನದ ಮೌಂಟ್ ಆಬುಗೆ ಸ್ಥಳಾಂತರಗೊಳ್ಳುತ್ತದೆ. ಮುಂದೆ 1952ರಲ್ಲಿ ಓಂ ಮಂಡಳಿಯನ್ನ ಬ್ರಹ್ಮಕುಮಾರಿ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ ಎಂದು ಮರುನಾಮಕರಣ ಮಾಡಲಾಗುತ್ತದೆ. ಮೊದಲು ಓಂ ಮಂಡಳಿಯ ಮೇಲೆ ಹಲವಾರು ಜನರು ಧ್ವನಿ ಎತ್ತಿದ್ದರು. ಕಾರಣ ಇದು ಹೆಣ್ಣ ಮಕ್ಕಳನ್ನ ಅಡ್ಡದಾರಿಗೆ ಕರೆದುಕೊಂಡು ಹೋಗುವ ಆಂದೋಲನ ಎಂದು. ಇದೇ ಕಾರಣ ಓಂ ಬಾಬಾ ಅವರ ಮೇಲೆ ಹಲ್ಲೆ ಕೂಡ ನಡೆದಿತ್ತು. ಅಷ್ಟೇ ಅಲ್ಲ, ಅವರ ಪಾಕಿಸ್ತಾನದ ಮನೆಯ ಮೇಲೂ ಕಲ್ಲು ತೂರಾಟ ಕೂಡ ಕಿಡಿಗೇಡಿಗಳು ಮಾಡಿದ್ದರು. ಇಷ್ಟೆಲ್ಲ ವಿರೋಧದ ನಡುವೆ ಓಂ ಬಾಬಾ ಅವರು ತಾವು ಸ್ಥಾಪಿಸಿದಂತಹ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯವನ್ನ ಅತ್ಯಂತ ಶ್ರದ್ಧೆಯಿಂದ ಮುನ್ನುಗ್ಗಿಸುತ್ತಾ ಬಂದಿದ್ದಾರೆ. ಈ ರೀತಿ ಜೀವನದಲ್ಲಿ ಬೇಸತ್ತ ಮಹಿಳೆಯರು, ಹೆಣ್ಣು ಮಕ್ಕಳು, ಹುಡುಗಿಯರು ಬ್ರಹ್ಮಕುಮಾರಿ ಆಶ್ರಮವನ್ನು ಸೇರಲು ಬರುತ್ತಿದ್ದರು. ಇಂದಿಗೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯವನ್ನು ಹಲವಾರು ಹುಡುಗಿಯರು, ಮಹಿಳೆಯರು, ಮದುವೆಯಾದವರು ಕೂಡ ಸೇರುತ್ತಾರೆ. ಇವತ್ತು ಬ್ರಹ್ಮಕುಮಾರಿ ಕೇವಲ ಕರ್ನಾಟಕದಲ್ಲಿ ಅಲ್ಲ, ದೇಶಾದ್ಯಂತ ಅಲ್ಲ, ವಿಶ್ವಾದ್ಯಂತ ಲಕ್ಷಾಂತರ ಬ್ರಹ್ಮಕುಮಾರಿಯರು ಈ ಆಧ್ಯಾತ್ಮಿಕ ಆಂದೋಲನವನ್ನ ಮುಂದೆ ನಡೆಸಿಕೊಂಡು ಹೋಗುತ್ತಿದ್ದಾರೆ. ಇಂದು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಕೇವಲ ಭಾರತ ಅಲ್ಲದೆ 143 ದೇಶಗಳಲ್ಲಿ ಆವರಿಸಿಕೊಂಡಿದೆ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ವಿದ್ಯಾವಂತರು, ಶ್ರೀಮಂತರು, ಬಡವರು, ಬಿಸಿನೆಸ್ ಮನ್ಗಳು, ಹೀಗೆ ಎಲ್ಲ ವರ್ಗದ ಜಾತಿ ಧರ್ಮ ಅನ್ನದೇ ಎಲ್ಲ ಹುಡುಗಿಯರು ಬ್ರಹ್ಮಕುಮಾರಿ ಆಶ್ರಮವನ್ನ ಸೇರುತ್ತಿದ್ದಾರೆ. ನಿಜಕ್ಕೂ ಇಂದಿನ ಮಾಡರ್ನ್ ಯುಗದಲ್ಲಿ, ಮಾಡರ್ನ್ ಟೆಕ್ನಾಲಜಿ ಹಿಂದೆ ಓಡುತ್ತಿರುವಂತಹ ಯುವ ಪೀಳಿಗೆಗಳಿಗೆ ದೇವರು ಯಾವ ರೀತಿ ನಿಮಗೆ ಜೀವನವನ್ನು ಸಾಗಿಸಬೇಕೆಂದು ನೀವು ತಿಳಿದುಕೊಳ್ಳಬೇಕೆಂದ್ರೆ ಈ ಒಂದು ಆಧ್ಯಾತ್ಮಿಕ ಚಳವಳಿಯನ್ನ, ಅಂದ್ರೆ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯವನ್ನ ಸೇರಲೇಬೇಕು. ಇದು ವಿಶ್ವಾದ್ಯಂತ ಸುಮಾರು 8500 ಬ್ರಹ್ಮಕುಮಾರಿ ಆಧ್ಯಾತ್ಮಿಕ ಕೇಂದ್ರಗಳನ್ನ ಒಳಗೊಂಡಿದೆ. 1960ರ ಸುಮಾರು ರಾಧೆ ಪೋಕರ್ ದಾಸ್ ರಾಜವಾನ್ ಎಂಬ ಮಹಾನ್ ಮಹಿಳೆ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯವನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದರು. ಬ್ರಹ್ಮಕುಮಾರಿಯರು ಕರ್ಮದಲ್ಲಿ ಭರವಸೆ ಇಡುತ್ತಾರೆ. ಯಾಕಂದ್ರೆ ಇಂದು ನಾವು ಮಾಡುವ ಕರ್ಮವೇ ನಮ್ಮ ಇಂದಿನ ಜನ್ಮ ಹಾಗೂ ಮುಂದಿನ ಜನ್ಮದ ನಿರ್ಧಾರವನ್ನು ಮಾಡುತ್ತದೆ ಎಂದು. ಬ್ರಹ್ಮಕುಮಾರಿಯರಲ್ಲಿ ಅತ್ಯಂತ ಪ್ರಸಿದ್ಧರಾದವರು BK ಸಿಸ್ಟರ್ ಶಿವಾನಿ ವರ್ಮಾ. ಇವರು ವಿಶ್ವಾದ್ಯಂತ ಹಲವಾರು ಆಧ್ಯಾತ್ಮಿಕ ಸತ್ಸಂಗಗಳನ್ನ ಏರ್ಪಡಿಸುತ್ತಾರೆ. ಇವರು ಯೂಟ್ಯೂಬ್ ನಲ್ಲಿಯೂ ಕೂಡ ಅತ್ಯಂತ ಹೆಸರುವಾಸಿಯಾಗಿದ್ದಾರೆ. ಇವರ ಮಾತುಗಳನ್ನ ಕೇಳಿದವರು ಎಂತವರು ಕೂಡ ತಮ್ಮ ಜೀವನದಲ್ಲಿ ಕೆಟ್ಟ ಚಟಗಳನ್ನ, ಕೆಟ್ಟ ಅಭ್ಯಾಸಗಳನ್ನ ಬಿಟ್ಟು ಜೀವನದಲ್ಲಿ ಪ್ರಗತಿಯನ್ನು ಕಾಣುತ್ತಾರೆ ಎನ್ನುತ್ತಾರೆ. ಬ್ರಹ್ಮಕುಮಾರಿಯರು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಅಮೆರಿಕದಂತಹ ದೊಡ್ಡ ದೊಡ್ಡ ದೇಶಗಳಲ್ಲಿ ಈ ಒಂದು ಆಂದೋಲನ ಅತಿ ವೇಗವಾಗಿ ಮುಂದುವರಿಯುತ್ತಿದೆ. ಅಲ್ಲಿನ ಮಹಿಳೆಯರು, ಹುಡುಗಿಯರು ಬ್ರಹ್ಮಕುಮಾರಿ ಆಗುತ್ತಿರುವುದು ನಿಜಕ್ಕೂ ಇದು ಅಚ್ಚರಿಪಡಿಸುವಂತಹ ವಿಷಯವಾಗಿದೆ.
ಹೌದು ಸ್ನೇಹಿತರೆ, ಭಾರತೀಯ ಈ ಆಧ್ಯಾತ್ಮ ನಿಜಕ್ಕೂ ವಿಶ್ವಾದ್ಯಂತ ಹಲವಾರು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ, ದೊಡ್ಡ ದೊಡ್ಡ ಬಿಸಿನೆಸ್ ಮನ್ಗಳನ್ನ ತನ್ನತ್ತ ಆಕರ್ಷಣೆ ಮಾಡುತ್ತಿದೆ ಅಂದ್ರೆ ತಪ್ಪಾಗಲಾರದು. ಹೌದು, ಇಂತಹ ಆಧ್ಯಾತ್ಮಿಕ ಬೆಳವಣಿಗೆಗಳು ಇವತ್ತಿನ ಪೀಳಿಗೆಗೆ ಬೇಕಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಶ್ರೀ ಶ್ರೀ ರವಿಶಂಕರ್ ಆಶ್ರಮ ಅಂದ್ರೆ ದಿ ಆರ್ಟ್ ಆಫ್ ಲಿವಿಂಗ್ ಹಾಗೂ ಸದ್ಗುರು ಅವರ ಈಶಾ ಫೌಂಡೇಶನ್ ಅಂತಹ ಕೆಲವು ಆಧ್ಯಾತ್ಮಿಕ ಸೆಂಟರ್ಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.